ಕೆಜಿ ವಿಭಾಗದ ಮೊದಲ ಸೆಮಿಫೈನಲ್ ಪಂದ್ಯ ರಾಮಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಕಾರ್ಲಾಪೆರ್ನೆ ಫ್ರೆಂಡ್ಸ್ ಮಹಾದೇವ ತಲಪಾಡಿ ಹಾಗೂ ಪೆರ್ನೆ ಎರಡು ತಂಡದ ನಾಯಕರು ತಮ್ಮ ಸಿದ್ಧತೆಯನ್ನು ಮುಗಿಸಿಕೊಂಡು ಕೆಜಿ ವಿಭಾಗದ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ರಾಮಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಕಾರ್ಲಾಪೆರ್ನೆ ಫ್ರೆಂಡ್ಸ್ ಮಹಾದೇವ ತಲಪಾಡಿ. ಉತ್ತರ ವಿಭಾಗದಲ್ಲಿ ಮುಂದಿನ ಪಂದ್ಯ ಶ್ರೀರಾಮ ಶಂಭೂರು ತತ್ವಮಸಿ ಬಗಪಿಲ. ಶ್ರೀರಾಮ ಶಂಭೂರು ತತ್ವಮಸಿ ಬಗಪಿಲ ಎರಡು ತಂಡದ ನಾಯಕರು ತಮ್ಮ ಸಿದ್ಧತೆಯನ್ನು ಮುಗಿಸಿ ಶ್ರೀರಾಮ ಶಂಭೂರು ತತ್ವಮಸಿ ಬಗಪಿಲ. ಪಂದ್ಯಾಟ ಸಾಗಿ ಬರ್ತಾ ಇದೆ. ಅನಿಯಾ ದರ್ಬಾರ್ ವರ್ಸಸ್ ಶಕ್ತಿ ಮಂಗಳೂರು 4-3 1 ಅಂಕದ ಮುನ್ನಡೆಯಲ್ಲಿದೆ ಅನಿಯಾ ದರ್ಬಾರ್.
തത്വമസി പകമില ദയവാസത്തെ പ്രേക്ഷകരുടെ ഗമനങ്ങൾക്ക് ബാരിക്കേഡ് ദയമാസം മുട്ടവച്ച് ಅಂಕಣದ ಸುರಕ್ಷೆಗೆ ಬ್ಯಾರಿಕೇಡ್ ಪಾಡಿದೆ 13-24 ಇನ್ ಫೇವರ್ ಆಫ್ ಸವಣೂರು ಕೊನೆಯ ನಿಮಿಷದ ಘೋಷಣೆಯ ಸಮಯ ಉರುಳ್ತಾ ಇದೆ. ಪಂದ್ಯಾಟ ಮುಗಿದಿದೆ ಅಂಕಣ ಬಿಯಲ್ಲಿ. ಸವಣೂರು ಮುಂದಿನ ಪಂದ್ಯಾಟಕ್ಕಾಗಿ ತೇರ್ಗಡೆಯಾಗಿದೆ. ಫ್ರಾನ್ಸಿಸ್ ಅಂಕಣ ಬಿಗೆ ಮುಂದಿನ ಪಂದ್ಯಾಟಕ್ಕಾಗಿ. ದಯಮಾತದ ಸೇರಿದ ಪ್ರೇಕ್ಷಕರಲ್ಲಿ ವಿಜ್ಞಾಪನೆ ಅಂಕಣದ ಸುರಕ್ಷತೆಗೋಸ್ಕರ ಬ್ಯಾರಿಕೇಡನ್ನು ಪಾಡಿದಂತೆ ಮತ್ತು ಆ ಬ್ಯಾರಿಕೇಡನ್ನು ಮುಟ್ಟೊಚ್ಚಿ ಅಲ್ಲಿ ತಲಪಾಡಿ ಹಾಗೂ ಪೇರ್ನೆ ಅಂಕಣದ ಬನ್ನಿ ಕೆಜಿ ವಿಭಾಗದ ಸೆಮಿಫೈನಲ್ ಪಂದ್ಯಕ್ಕಾಗಿ ದಿವಾಕರ್ ಹೊಡಸಿಗೆ ಹೋಗ್ತಾರೆ ಸರ್. ಅಲ್ಲಿ 39 ಪಂದ್ಯ ಯಾರು ಬೇಕಾಯ್ತು? 39 ಕೆಜಿಯಲ್ಲಿ 39 29. ಹಲೋ ಕೊಕ್ಕಡ ತಂಡ ಕೊಕ್ಕಡ ಜಯವನ್ನು ಗಳಿಸಿದ ತಲಪಾಡಿ ಹಾಗೂ ಪೇರ್ನೆ ಎರಡು ತಂಡದ ಪಂದ್ಯದಲ್ಲಿ ರಾಮಾಂಜನೇಯ ಕಾರುಳೆ ಕುಂಬಳೆ ಬೆರಡೆ ಬನ್ನಿ ವಿರುದ್ಧವಾಗಿ ಹರಿಯಾಣ ತಂಡ 60 ಕಿಲೋ ವಿಭಾಗದಲ್ಲಿ 44 ಸ್ಪರ್ಧೆಗಳಲ್ಲಿ 41 ಸ್ಪರ್ಧೆಗಳನ್ನು ಮಾಡಿಸಿದ್ದೇವೆ. ಇನ್ನು 3 ಸ್ಪರ್ಧೆಗಳು ಬಾಕಿ ಇವೆ. 2 ಸೆಮಿಫೈನಲ್ ಮತ್ತೊಂದು ಫೈನಲ್ ಮಾತ್ರ ಬಾಕಿ ಇರತಕ್ಕಂಥ ವೇಳೆಯಲ್ಲಿ ವೀಕ್ಷಕರೇ, ಇದು ಪೂಜಾಲಕಟ್ಟೆಯ ಕಬಡ್ಡಿ. ಅನೇಕ ಅಡೆತಡೆಗಳ ಸವಾಲುಗಳನ್ನು ಮೆಟ್ಟಿ ನಿಂತು ತುಂಗಪ್ಪ ಬೆಂಗೇರವರ ನೇತೃತ್ವ ಜೊತೆಯಲ್ಲಿ ಸುಂದರರಾಜ್ ಹೆಗಡೆಯವರ ಸಾರಥ್ಯ 37ನೇ ವರ್ಷದ ಕಬಡ್ಡಿ ಅಂತಿಮ ಘಟ್ಟಕ್ಕೆ ಬರುತ್ತಾ ಇದೆ. 60 ಕಿಲೋ ವಿಭಾಗದ ಮೊದಲ ಸೆಮಿಫೈನಲ್ಗಾಗಿ ಈಗಾಗಲೇ ಕರೆಯನ್ನು ಕೊಟ್ಟಾಗಿದೆ. ಮಹಾದೇವ ತಲಪಾಡಿ ದೇವಿನಗರ रामांजनेय बने। हरियाणा की सभी खिलाड़ी से सूचना है कि आपकी पहला सेमीफाइनल आपके लिए है, तुरंत बता रहे 11 बज चुके हैं और भी ढेर सारा मैच खेलना बाकी है। हरियाणा तलपाಡಿ आ जाए। രാമാഞ്ജനേയ കുമ്പളെ കാസർഗോഡിന്റെ ടീമാണ് താങ്കളും കൃത്യസമയത്ത് നേതൃത്വം വഹിക്കുക. നിരന്തരമായ ഒട്ടനവധി മത്സരം കണ്ട 100 ചില്ലാനം ടീമുകൾ മത്സരിച്ച ഒട്ടനവധി പ്രത്യേകതകൾ ഉള്ള പൂച്ചാലക്കട്ടയുടെ കബഡിക്ക് തിരശ്ശീല വീഴാൻ ഇനി കേവലം 2 മണിക്കൂർ മാത്രം. ಮುಕ್ತ ವಿಭಾಗದಲ್ಲಿ ಶ್ರೀರಾಮ ಶಂಭೂರ್ವಾದ ತತ್ವಮಸಿ ಭಾಗವಿಲ್ಲ. ತಾವು ಸಿದ್ಧರಾಗಿರಬೇಕು. ಎರಡು ತಂಡದ ನಾಯಕರು ಅಲ್ಲಿ ತಲಪಾಡಿ ಹಾಗೂ ಪೆರ್ನೆ ರಾಮಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಕಾರ್ಲ ಪೆರ್ನೆ ಫ್ರೆಂಡ್ಸ್ ಮಹಾದೇವ ತಲಪಾಡಿ ಎರಡು ತಂಡಗಳ ಮನೆಯಲ್ಲಿ ಕೆಜಿ ವಿಭಾಗದ ಪ್ರಥಮ ಸೆಮಿಫೈನಲ್. ಮುಕ್ತ ವಿಭಾಗದಲ್ಲಿ ತಾನೇ ಅಂಕಣವನ್ನು ಪ್ರವೇಶ ಮಾಡುತ್ತಾ ಇದೆ. ವಿಘ್ನೇಶ್ವರ
ಹೆಬ್ಬುಲಿ ಎದುರಾಳಿ ತಂಡದಲ್ಲಿದೆ ನೀತು ಶೆಟ್ಟಿ. ಈ ಅಂಕಣದಲ್ಲಿ ತೀರ್ಪುಗಾರ ಆಗಮನದ ನಿರೀಕ್ಷೆಗೆ ನಾವಿದ್ದಾರೆ. ಪ್ರಾಯಶಃ ತಡವಾಗಿ ರಾತ್ರಿಯ ಭೋಜನವನ್ನು ಸ್ವೀಕರಿಸಲು ತೆರಳಿದ್ದಾರೆ ನಮ್ಮ ತೀರ್ಪುಗಾರರು. ಭೋಜನವನ್ನು ಸ್ವೀಕರಿಸಿ ಮರಳಿ ಬಿ ಅಂಕಣಕ್ಕೆ ಬರುವಂತೆ ತೀರ್ಪುಗಾರರಲ್ಲಿ ಕೋರಿಕೆ. ಶಕ್ತಿ ಪ್ರೇರಣ ವಿಕ್ರಾಂತ್ ಅವರನ್ನ ಬಂಧನ ಮಾಡಲಾಗಿದೆ. ಈ ಅಂಕಣಕ್ಕೆ ತೀರ್ಪುಗಾರರು ಬಂದೊಡನೆ ಆ ಅಂಕಣದಲ್ಲಿ ಸ್ಪರ್ಧೆ ಆರಂಭವಾಗಲಿದೆ. ಅನಿಯ ದರ್ಬಾರ್ ಕಡೆಯಿಂದ ದೀಕ್ಷಿತ್ ಕಡವ ಎಸ್ಡಿಎಂ ನ ವಿದ್ಯಾರ್ಥಿಯಾಗಿದ್ದ ಕಾಲದಲ್ಲಿಯೇ ಅತ್ಯಂತ ಯಶಸ್ಸಿನ ಆಟಗಾರ ದೀಕ್ಷಿತ್ ದಾಳಿಯಲ್ಲಿ ಶಕ್ತಿ ಪ್ರೇರಣ ಕೂಡ ಏನು ಕಡಿಮೆ ಇಲ್ಲ. ದ್ವಿತೀಯ ಅವಧಿಯಲ್ಲಿ ಸ್ಪರ್ಧೆ ಇದೆ. 10-21 ಅನಿಯ 21 ಲಾಸ್ಟ್ ಮಿನಿಟ್ 21 ಜಯದ ಕಡೆ ಅನಿಯ. ಗೆಲ್ಲುವ ತಂಡ ಸೆಮಿಫೈನಲ್ಗೆ ಲಗ್ಗೆಯಿಡಲಿದೆ. ಮುರ್ಸಾ ಕಡಬದ ಯಾಮೋನೆ ತಿ ಮುರ್ಸಾ ಗೆಲುವಿನ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಆಹಾ, ಶೇಕ್ ಹ್ಯಾಂಡ್, ಮುರ್ಸಾನಿಗೆ ಶೇಕ್ ಹ್ಯಾಂಡ್ ಸ್ವೀಕಾರ ಮಾಡಿದ್ದಾರೆ. 22 ಇಲ್ಲಿಗೆ ಪಂದ್ಯ ಪೂರ್ಣಗೊಂಡು ಸೆಮಿಫೈನಲ್ಗೆ ತಲುಪಿದೆ ತಂಡ. ಪ್ರಥಮ ಸೆಮಿಫೈನಲ್ನ ರಾಮಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಕಾರ್ಲ